ಬುದ್ಧಿವಂತ ಪ್ರಾಣಿ ಅಂತ ಮನುಷ್ಯನನ್ನ ಕರೀತಾರೆ. ಆದ್ರೆ ಮನುಷ್ಯನ ಬುದ್ಧಿಶಕ್ತಿ ಕೆಲವು ಚೌಕಟ್ಟಿಗೆ ಸೀಮಿತವಾಗಿರುತ್ತದೆ. ಕಣ್ಣಿಗೆ ಬಟ್ಟೆ ಕಟ್ಟಿ 5 ರಿಂದ 15 ವರ್ಷ ಪ್ರಾಯದ ಮಕ್ಕಳು ಅಸಾಧ್ಯವೆನಿಸಿದ್ದು ಸಾಧಿಸಿದಾಗ ಆಶ್ಚರ್ಯವಾಗುತ್ತೆ. ಇದು ಕಲ್ಪನೆಗೂ ಮೀರಿದ್ದು. ನೀವು ಈಗ ನೋಡುತ್ತಿರುವುದು ಸತ್ಯ. ಕಣ್ಣಿಗೆ ಬಟ್ಟೆ ಕಟ್ಟಿ ಬಾಲ್ಗಳ ಬಣ್ಣ, ಕಾರ್ಡ್ಗಳ ಬಣ್ಣ ಹೇಳ್ತಾರೆ ಈ ಪುಟಾಣಿ ಪೋರರು. ಇದೆಲ್ಲ ಹೇಗೆ ಸಾಧ್ಯ? ಅರೆ, ಇದೇನು ಮ್ಯಾಜಿಕ್ ಅಂದ್ಕೊಳ್ಬೇಡಿ. ಇದು ಮೆದುಳಿನ ಎಡಪಾರ್ಶ್ವದ ಅದ್ಭುತ ಶಕ್ತಿಯನ್ನ ಕ್ರಿಯಾಗೊಳಿಸಿ ಈ ರೀತಿಯ ಚಮತ್ಕಾರ ಮಾಡಲು ಸಾಧ್ಯ. ಇಂತಹ ಸಂಸ್ಥೆ ಇದೀಗ ಬುದ್ಧಿವಂತರ ಜಿಲ್ಲೆಗೂ ಕಾಲಿಟ್ಟಿದೆ. ಈಗಿನ ಕಾಲದಲ್ಲಿ, ಮುಂಚಿನ ಕಾಲದಲ್ಲಿ ಪೇರೆಂಟ್ಸ್ ಮೇಲೆ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಮಕ್ಕಳನ್ನು ವಿದ್ಯಾವಂತರಾಗಿ ಮಾಡೋದು, ಟೀಚರ್ಸ್ ಕೈ ಕೊಟ್ಬಿಟ್ರೆ ಮಕ್ಕಳು ವಿದ್ಯಾವಂತರಾಗ್ತಾರೆ, ಆ ರೀತಿಯಲ್ಲಿ ಇತ್ತು. ಈಗ ಹಾಗಲ್ಲ, ಟೀಚರ್ಸ್ಗಿಂತ ಪೇರೆಂಟ್ಸ್ ಮೇಲೆ ಜಾಸ್ತಿ ಈಗ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಎಲ್ಲ ತರದ ಸೌಲಭ್ಯಗಳು, ಟಿವಿ, ಮೊಬೈಲ್. ಇವರು ರಘುಪತಿ ಭಟ್ರು ಹೇಳಿದಾಗೆ 3 ವರ್ಷದ ಮಗು ಈಗ ಎಲ್ಲ ಮೊಬೈಲ್ ಆಪರೇಷನ್ಸ್ಗಳು ಗೊತ್ತುಂಟು. ಯಾಕಂದ್ರೆ ನನ್ನ ಮೊಮ್ಮಗಳೇ ಇದ್ದಾರೆ 3 ವರ್ಷದವರು. ಎಲ್ಲ ಆಪರೇಷನ್ ನಮಗಿಂತ ಜಾಸ್ತಿ ಅವರಿಗೆ ಗೊತ್ತುಂಟು. ಅಂದ್ರೆ ಪೇರೆಂಟ್ಸ್ ಎಲ್ಲ ಇಬ್ರು ವರ್ಕಿಂಗ್ ಇರ್ತಾರೆ. ಮಕ್ಕಳಿಗೆ ಮಕ್ಕಳ ಕೂತ್ಕೊಳ್ಳಿಕ್ಕೆ ಅವಕಾಶ ಪೇರೆಂಟ್ಸ್ ಸಿಗಿರಲಿಲ್ಲ. ಬುದ್ಧಿವಂತರ ಜಿಲ್ಲೆಯಲ್ಲಿ ಜ್ಞಾನಶಕ್ತಿ ಹೆಚ್ಚಿಸುವ ತರಬೇತಿ ಕೇಂದ್ರವನ್ನ ಉಡುಪಿ ಶಾಸಕರಾದ ರಘುಪತಿ ಭಟ್ ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳು ಚಟುವಟಿಕೆಯನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಸಂಸ್ಥೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿ ಎಂದು ಶುಭ ಹಾರೈಸಿದರು. ಈ ಸಂಸ್ಥೆಯಿಂದ 2 ಉಪಯೋಗಗಳಿವೆ. ಒಂದನೆಯದು, ಈ ಸಂಸ್ಥೆಯ ಪ್ರಯೋಗಿಸಿದವರ ವ್ಯವಹಾರ ವೃದ್ಧಿಯಾಗುತ್ತದೆ. ಎರಡನೆಯದು, ನಮ್ಮ ಊರಿನ ಮಕ್ಕಳ ಜ್ಞಾನಶಕ್ತಿ ವೃದ್ಧಿಯಾಗುತ್ತದೆ ಎಂದರು. ಸಹೋದ್ಯೋಗಿಗಳೊಂದಿಗೆ ಸೇರಿಕೊಂಡು ಪ್ರಾರಂಭ ಮಾಡಿದ್ದಾರೆ. ಅವರು ಕೊಟ್ಟಂತ ಮಾಹಿತಿ ಪ್ರಕಾರ ಜಪಾನೀಸ್ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ಮಕ್ಕಳ ಒಂದು ಚಟುವಟಿಕೆಗಳನ್ನು ಹೆಚ್ಚಿಸಲಿಕ್ಕೋಸ್ಕರ ಈ ಅಕಾಡೆಮಿ ಕೆಲಸ ಮಾಡ್ತಾರೆ ಅಂತಂದರೆ ಈ ಸಂಸ್ಥೆ ಯಶಸ್ಸನ್ನು ಹೊಂದಿ ನಾನು ಶಿಕ್ಷಣ ಪ್ರಾರಂಭಿಸ್ತೇನೆ. ಇದರಲ್ಲಿ 2 ಗುರಿ ಹಾಕಬಹುದು. ಈ ಸಂಸ್ಥೆ ಯಶಸ್ಸಾದರೆ ಒಂದು, ಅದನ್ನು ಪ್ರಯೋಗಿಸಿದಂಥ ಗಣೇಶರವರಿಗೂ ವ್ಯವಹಾರ ವೃದ್ಧಿ ಆಗುತ್ತೆ. ಅದರ ಜೊತೆಯಲ್ಲಿ ನಮ್ಮ ಊರಿನ ಮಕ್ಕಳ ಬುದ್ಧಿವಂತಿಕೆ ಸಹಿತ ವೃದ್ಧಿ ಆಗುವಂತದ್ದಾಗುತ್ತದೆ. ಹೌದು, ಸೂಪರ್ ಕಿಡ್ಸ್ ಅಕಾಡೆಮಿ ಉಡುಪಿಯ ಹೃದಯ ಭಾಗದಲ್ಲಿದ್ದು ಮಕ್ಕಳ ಜ್ಞಾಪಕ ಶಕ್ತಿ ವೃದ್ಧಿಸಲು ಹಲವಾರು ಟ್ರಿಕ್ಸ್ ಗಳನ್ನ ಹೇಳಿಕೊಡುತ್ತೆ. ಕೇವಲ 4 ತಿಂಗಳ ಈ ಕೋರ್ಸ್ ನಲ್ಲಿ ಮಕ್ಕಳು ಕಲಿಕೆ ಹಾಗೂ ಏಕಾಗ್ರತೆಯನ್ನ ಹೆಚ್ಚಿಸಿಕೊಳ್ಳಬಹುದು. ಕಬ್ಬಿಣದ ಕಡಲೆಯಾಗಿರುವ ಗಣಿತ ಸುಲಿದ ಬಾಳೆಹಣ್ಣಿನ ಸಿಪ್ಪೆಯಂತೆ. ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡು ನಿಮ್ಮ ಮಗು ಎಲ್ಲಿಂದೆಲ್ಲಿ ತಲುಪಬೇಕೆಂಬ ಆಸೆ ಇದ್ದರೆ ಈ ಕೋರ್ಸ್ಗೆ ನಿಮ್ಮ ಮಕ್ಕಳನ್ನ ಸೇರಿಸಿ ಉತ್ತಮ ರಿಸಲ್ಟ್ ಪಡೆಯಬಹುದು. ಒಟ್ಟಿನಲ್ಲಿ ಕಲಿಕೆಯ ಕಡೆಗೆ ಆಸಕ್ತಿ ತೋರದ ಮಕ್ಕಳಿಗೆ ಈ ರೀತಿಯ ಟೆಕ್ನಿಕ್ಸ್ಗಳು ಬಹಳ ಪ್ರಯೋಜನವಾಗುತ್ತೆ ಅಂದ್ರೆ ತಪ್ಪಾಗಲಾರದು. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಉಡುಪಿ.